ನಗರದ ಪಣಂಬೂರು ಬೀಚ್ನಲ್ಲಿ ಕಳೆದ 3 ದಿನಗಳಿಂದ ಕಡಲ ಒಡಲಿನಿಂದ ಭಾರೀ ಪ್ರಮಾಣದಲ್ಲಿ ತ್ಯಾಜ್ಯ ರಾಶಿ ಬಂದು ಬಿದ್ದಿದ್ದು, ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ರಾಶಿಯೇ ಬೀಚ್ ಉದ್ದಕ್ಕೂ ಕಂಡುಬರುತ್ತಿದೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬೀಚ್ ಪೂರ್ತಿ ತ್ಯಾಜ್ಯವೇ ತುಂಬಿದ್ದು, ಇದೀಗ ಮಂಗಳೂರಿನ ಪೌರ ಕಾರ್ಮಿಕರು ಕಸ ತೆರವಿಗೆ ಮುಂದಾಗಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಪಣಂಬೂರು ಕಡಲ ಕಿನಾರೆಯಲ್ಲಿ ಪ್ಲಾಸ್ಟಿಕ್ ಬಾಟಲಿ, ಮಕ್ಕಳ ಆಟಿಕೆ, ಪ್ಲಾಸ್ಟಿಕ್ ಲಕೋಟೆ, ಬಟ್ಟೆಗಳು, ಮರ ಗಿಡಗಳ ತ್ಯಾಜ್ಯ ಸೇರಿದಂತೆ ಇತರೆ ವಸ್ತುಗಳೀಗ ದಡದಲ್ಲಿ ರಾಶಿಯಾಗಿ ಬಿದ್ದಿದೆ. ಕಡಲ ಒಡಲೊಳಗೆ ಸೇರಿರುವ ಅಗಾಧ ಪ್ರಮಾಣದ ತ್ಯಾಜ್ಯವು ತೀರ ಪ್ರದೇಶಕ್ಕೆ ಪ್ರತಿ ವರ್ಷ ಬಂದು ಬೀಳುತ್ತವೆ. ಈ ರೀತಿಯ ತ್ಯಾಜ್ಯವನ್ನು ತಕ್ಷಣವೇ ಪಣಂಬೂರಿನಲ್ಲಿದ್ದ ಬೀಚ್ ಅಭಿವೃದ್ಧಿ ಸಮಿತಿಯು ಸ್ವಚ್ಛಗೊಳಿಸುತ್ತಿತ್ತು. ಆದರೆ ಇದೀಗ ಪಣಂಬೂರು ಬೀಚ್ ಅಭಿವೃದ್ಧಿ ಸಮಿತಿಯೊಂದಿಗೆ ಒಪ್ಪಂದ ಕೊನೆಗೊಂಡಿದೆ. ಬೀಚ್ ಅಭಿವೃದ್ಧಿ ಸಮಿತಿ ಇಲ್ಲಿ ಯಾವುದೇ ಕಾರ್ಯನಿರ್ವಹಿಸುತ್ತಿಲ್ಲ. ಪರಿಣಾಮ ಕಳೆದ 3 ವರ್ಷಗಳಿಂದ ಬೀಚ್ ತುಂಬ ಕಸದ ರಾಶಿಯೇ ತುಂಬಿಕೊಂಡಿದೆ. ಇದೀಗ ಮಂಗಳೂರಿನ ಮಹಾಪೌರ ಕಾರ್ಮಿಕರು ಕಸ ತೆರವಿಗೆ ಮುಂದಾಗಿದ್ದಾರೆ. ಬೀಚಲ್ಲಿ ಇತ್ತೀಚೆಗೆ ಬಂದಂಥ ಕಸದ ರಾಶಿ ಅದೇನು ಹೊಸ್ತಲ್ಲ. ಪ್ರತಿ ವರ್ಷ ಈ ಮಳೆಗಾಲ ಹೋದ್ಮೇಲೆ ಈ ಸಮುದ್ರ ಯಂತ್ರ ಮಂಥನ ಆದಮೇಲೆ ಈ ಕಸ ಮೇಲೆ ಬೀಳೋದೊಂದು ವಾಡಿಕೆ. ಆದರೆ ಮೊದಲು ನಾವೇನು ಮಾಡ್ತಾಯಿದ್ವಿ, ನಾವು ಬೀಚ್ ಮ್ಯಾನೇಜ್ಮೆಂಟ್ ರನ್ ಮಾಡ್ತಾ ಇದ್ದಾಗ ಅದನ್ನು ದಿನ ಕ್ಲೀನ್ ಮಾಡ್ತಾಯಿದ್ವಿ. ಅದು ಈ ಕಸ ಅದರ ಮುಂದೆ ಏನಲ್ಲ. ನಾವು ಹಿಂದೆ ನೋಡಿದ್ವಿ, ಒಂದು ಚೂರು ಮರಳು ಕೂಡ ಕಾಣದೆ ಇರದಷ್ಟು ಕಸ ಬೀಳ್ತಿತ್ತು. ಅದನ್ನು ಕ್ಲೀನ್ ಮಾಡಿ ಮರುದಿವಸ ಜನ ಬರೋಷ್ಟೊಳಗೆ ಅದನ್ನು ಕ್ಲೀನ್ ಮಾಡ್ತಾಯಿದ್ವಿ. ಭಾಳಷ್ಟು ಅದರಲ್ಲಿ ಏನೋ ಪರಿಶ್ರಮ ಇದೆ ಮತ್ತು ಭಾಳಷ್ಟು ಹಣ ಕೂಡ ಖರ್ಚಾಗ್ತಿತ್ತು. ಈಗ ನೋಡಿದ್ರೆ ಇದೇನು ಹೊಸದಲ್ಲ, ಯಾಕಂದರೆ ಇದಕ್ಕೆ ಮ್ಯಾನೇಜ್ಮೆಂಟ್ ಇಲ್ಲದೆ ಈ ರೀತಿ ಆಗಿರೋದು. ಆದಷ್ಟು ಬೇಗ ಇಲ್ಲಿ ಒಂದು ಬೀಚ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಮಾಡಿದರೆ ಖಂಡಿತವಾಗ್ಲೂ ಇಂಥ ಕಸ ಜನರಿಗೆ ನೋಡಲಿಕ್ಕೆ ಸಿಗಬಾರ್ದು. ಯಾಕಂದರೆ ಒಮ್ಮೆ ಇಂಥದ್ದನ್ನು ನೋಡಿದ ಕೂಡಲೇ ಜನರು ಅದ್ರ ಬಗ್ಗೆ ಒಂದು ಕೆಟ್ಟ ಒಂದು ಅಭಿಪ್ರಾಯ ಈ ನಮ್ಮ ಊರಿನ ಬಗ್ಗೆ ಬರುತ್ತೆ. ಟೂರಿಸಮ್ ಕೂಡ ಇದಕ್ಕೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ. ಜನ ಬರೋದು ಯಾಕೆಂದರೆ ಬೀಚ್ಗಳು ಕ್ಲೀನ್ ಆಗಿದೆ ಅಂತ ಜನ ಬರ್ತಾರೆ, ನೀರು ಕ್ಲೀನ್ ಆಗಿದೆ ಅಂತ ಜನ ಬರ್ತಾರೆ. ಈ ಪಚ್ಚನಾಡಿಗೆ ಯಾರು ಟೂರಿಸ್ಟ್ ಹೋಗ್ತಾರೆ, ಎಲ್ಲ ಮೂಗು ಮುಚ್ಚಿಕೊಂಡು ಮುಖ ತಿರ್ಸ್ಕೊಂಡು ಹೋಗೋರೆ. ಅದೇ ಪರಿಸ್ಥಿತಿ ನಾವು ಬೀಚ್ಗಳಿಗೆ ಬರಬಾರ್ದು. ಬಹುಶಃ ಎಲ್ಲರೂ ಒಟ್ಟಾಗಿ, ಈಗ ಖಾಲಿ ಸರ್ಕಾರ ಮಾತ್ರ ಜನರು ಕೂಡ ಇದರೊಟ್ಟಿಗೆ ಒಂದು ಎಲ್ಲ ಸೇರಿಕೊಂಡು ಅದನ್ನು ಕ್ಲೀನ್ ಮಾಡುವ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಮಾಡುವಂಥ ಈಗ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಅದನ್ನು ಮೊಬಿಲೈಸ್ ಮಾಡಲಿಕ್ಕಾಗಲಿ. ಇಲ್ಲಾಂದರೆ ನಾವು ಖಂಡಿತವಾಗ್ಲೂ ಈ ಸರ್ಕಾರ ಮಾಡಬೇಕಂತ ಕಾಯೋದಿಲ್ಲ, ನಾವು ಜನರೇ ಸೇರಿ ಇದನ್ನು ನಾವು ಮಾಡ್ಬೋದು ಅಂತ ನಾನು. ಸಮುದ್ರ ವಿಹಾರಕ್ಕೆ ಬರುವ ಪ್ರವಾಸಿಗರು ತಾವು ಮೋಜು ಮಸ್ತಿ ಮಾಡುವ ಜೊತೆಗೆ ಸಮುದ್ರವನ್ನು ಸ್ವಚ್ಛವಾಗಿಡಬೇಕು. ಜೊತೆಗೆ ಸ್ಥಳೀಯಾಡಳಿತ ಕೂಡ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕಿದೆ. ಪವನ್ ಕಾಜಿಮಡ್ಕ, V4 ನ್ಯೂಸ್, ಮಂಗಳೂರು.